ಪುತ್ತೂರು ಮೇಳ ಎನ್ನುವಂಥ ಈ ಒಂದು ಹೆಸರಿನೊಂದಿಗೆ ಇವತ್ತು ನಮ್ಮ ಸುಧಾನ ವಿದ್ಯಾಸಂಸ್ಥೆಯ ಆವರಣದಲ್ಲಿ ವಿಶೇಷವಾಗಿ ಮಹಿಳೆ ಭಾಳ ಸಂತೋಷ. ಯಾಕಂದರೆ ಮಹಿಳಾ ಉದ್ಯಮದಾರರಾಗಲಿ ಅಥವಾ ಸಣ್ಣ ವ್ಯಾಪಾರಸ್ಥ ಮಹಿಳೆಯರು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಇದನ್ನು ನಾನು ಭಗವಂತನ ಆಶೀರ್ವಾದವನ್ನು ಬೇಡಿ ಇದರಲ್ಲಿ ಭಾಗವಹಿಸುವಂಥ ಎಲ್ಲರಿಗೂ ಕೂಡ ಶುಭವಾಗಲಿ, ಒಳ್ಳೆಯದಾಗಲಿ. ಇಲ್ಲಿ ವ್ಯವಹಾರ ಮಾಡುವಂಥವ್ರಿಗೆ ಕೂಡ ಒಳ್ಳೆಯದಾಗಲಿ. ಯಾಕಂದರೆ ಇದು ಮೊದಲನೇ ಬಾರಿಗೆ ಈ ಸ್ಥಳದಲ್ಲಿ ಈ ಒಂದು ಕಾರ್ಯಕ್ರಮ ಆಗತಕ್ಕಂಥದ್ದು. ಇನ್ನೂ ಕೂಡ ಇದು ಒಳ್ಳೆಯ ರೀತಿಯಲ್ಲಿ ನೆರವೇರಲಿ ಮತ್ತು ಎಲ್ಲರಿಗೂ ಕೂಡ ಇದರಲ್ಲಿ ಸಹಾಯ ಆಗಲಿ. ಮತ್ತು ಮುಖ್ಯವಾಗಿ ಈ ಸಣ್ಣ ವ್ಯಾಪಾರ ಮಾಡತಕ್ಕಂಥ ಅಥವಾ ಉದ್ಯೋಗ ಮಾಡತಕ್ಕಂಥ ಮಹಿಳೆಯರಿಗೆ ಇದರಲ್ಲಿ ಪ್ರಯೋಜನ ಆಗಲಿ ಅಂತ ಆಶಿಸ್ತಾ ಭಗವಂತನ ಆಶೀರ್ವಾದವನ್ನು ಬೇಡಿ ಈ ಒಂದು ಮೇಳವನ್ನು ನಾನು ನಿಮ್ಮೆಲ್ಲರ ಪರವಾಗಿ ನಾನು ಉದ್ಘಾಟನೆ ಮಾಡ್ತೇನೆ. ದೇವರು ನಮಗೆ ಸಹಾಯ ಮಾಡ್ತಾರೆ. ಪುತ್ತೂರಿನ ಜನತೆಗೆ ಮತ್ತೊಂದು ಸುವರ್ಣ ಅವಕಾಶ ಒದಗಿದು ಬಂದಿದೆ ಅನ್ನುವಂಥದ್ದನ್ನು ಹೇಳಬಹುದು. ಹ್ಯಾಂಡ್ ಮೇಡ್ ಮತ್ತು ಹ್ಯಾಂಡ್ ಪಿಕ್ಡ್ ವಸ್ತುಗಳನ್ನು ಖರೀದಿ ಮಾಡಬೇಕು, ಅದು ಕೂಡ ಉತ್ತಮ ಗುಣಮಟ್ಟದ್ದು ಅಂತ ಯೋಚನೆ ಮಾಡ್ತಾ ಇದ್ದವರಿಗೆ ಉತ್ತಮವಾದ ಅವಕಾಶ ನಮ್ಮ ಪುತ್ತೂರು ಮೇಳ 2024. ಇದು ನಡೀತಾ ಇರುವಂಥದ್ದು ಪುತ್ತೂರಿನ ಸುಧಾನ ವಸತಿಯುತ ಶಾಲೆಯ ಎಡ್ವರ್ಡ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಅನ್ನುವಂಥದ್ದು. ಸೊ ಇಲ್ಲಿ ಮಂಗಳೂರಿನಿಂದ ಬಂದಂತಹ ಬಹಳಷ್ಟು ಮಹಿಳಾ ಉದ್ಯಮಿಗಳೇ ಅವರ ಮೂಲಕ ತಯಾರಿಸಿದಂತಹ ಬಹಳಷ್ಟು ಉತ್ಪನ್ನಗಳನ್ನು ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಸೊ ಬಹಳಷ್ಟು ಮಂದಿ ಬೆಳಗ್ಗಿನಿಂದಲೇ ಬಂದು ಖರೀದಿಯನ್ನು ಮಾಡ್ತಾ ಇದ್ದಾರೆ. 24 ಮತ್ತು 25 ಫೆಬ್ರವರಿಯಲ್ಲಿ ನಡೀತಾ ಇರುವಂತಹ, ಅಂದರೆ 2 ದಿನಗಳ ಕಾಲ ನಡೀತಾ ಇರುವಂತಹ ಈ ಒಂದು ನಮ್ಮ ಪುತ್ತೂರು ಮೇಳ ಈಗಾಗಲೇ ಬಹಳಷ್ಟು ಸ್ಪಂದನೆಯನ್ನು ಗಳಿಸಿಕೊಂಡಿದೆ ಅನ್ನುವಂಥದ್ದನ್ನು ಕೂಡ ನಾವು ಹೇಳಬಹುದು. ಸೊ ಹಾಗಿದ್ದಾಗ ಬನ್ನಿ, ಇಲ್ಲಿ ಹೇಗಿದೆ, ಯಾವುದೆಲ್ಲ ಸ್ಟಾಲ್ಗಳಿದೆ, ಏನೆಲ್ಲ ಐಟಮ್ಗಳಿದೆ, ಏನೆಲ್ಲ ಪ್ರಾಡಕ್ಟ್ಗಳಿದೆ ಮತ್ತು ಅದರ ಮೇಲೆ ವಿಶೇಷವಾಗಿ ಏನೆಲ್ಲ ಕೊಡುಗೆಗಳಿದೆ ಎಲ್ಲವನ್ನು ಕೂಡ ನೋಡ್ಕೊಂಡು ಬರೋಣ. ಎಸ್, ನೋಡ್ತಾ ಇದ್ದೀರಿ, ಇದು ಒಳಭಾಗದಲ್ಲಿ ನಡೀತಾ ಇರುವಂತಹ ನಮ್ಮ ಪುತ್ತೂರು ಮೇಳ. ಬಹಳಷ್ಟು ಸ್ಟಾಲ್ಗಳಿದ್ದಾವೆ, ಎಲ್ಲರೂ ಕೂಡ ಬಂದು ಖರೀದಿಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ. ಸೊ ಉತ್ತಮವಾದ ಒಂದು ರೀತಿಯ ಸ್ಪಂದನೆ ದೊರಕಿದೆ ಅನ್ನುವಂಥದ್ದನ್ನು ಕೂಡ ನಾವು ಹೇಳ್ಬೋದು. ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ, ಟ್ರೈ ಮಾಡ್ತಾ ಇದ್ದಾರೆ, ಜೊತೆಗೆ ಇದನ್ನು ಖರೀದಿ ಮಾಡುವಂಥ ನೆಲೆಯಲ್ಲಿ ಕೂಡ ಯೋಚನೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಏನೆಲ್ಲ ಇದೆ ಅನ್ನುವಂಥದ್ದನ್ನು ಕೂಡ ಕೇಳೋಣ. ಸೊ ಬಹಳಷ್ಟು ಉತ್ಪನ್ನಗಳಿದೆ, ಅದನ್ನು ನಮಸ್ತೆ ಸರ್. ಏನೆಲ್ಲ ನಮ್ಮ ಹತ್ರ ಬೆಡ್ಶೀಟ್ಸ್, ಕ್ವಿಲ್ಸ್, ದೋಹಸ್, ಕಂಫರ್ಟರ್ಸ್, ಕಾಟನ್ ಬ್ಯಾಗ್ಸ್, ಪೌಚಸ್, ಆ ಥರ ಎಲ್ಲ ವೆರೈಟೀಸ್ ಇದೆ. ಎಲ್ಲ ಪ್ಯೂರ್ ಕಾಟನ್, 100% ಅದೇ ಸ್ಪೆಷಾಲಿಟಿ. ಎಸ್. ನೀವು ಕೂಡ ಮಂಗಳೂರಿಂದ ಬಂದಿದ್ದೀರಾ? ಬ್ಯಾಂಗ್ಳೂರು. ಅದರ ಸ್ಪೆಸಿಫಿಕೇಶನ್ ಇದ್ದರೆ ನಿಮ್ಮ ಬ್ರ್ಯಾಂಡ್ ಏನಾದರೂ ಇದೆಯಾ? ಡ್ರೀಮ್ ಸ್ಟುಡಿಯೋ. ಸೊ ಹೇಗಿದೆ ರೆಸ್ಪಾನ್ಸ್? ಚೆನ್ನಾಗಿದೆ ಸರ್, ಒಳ್ಳೆ ರೆಸ್ಪಾನ್ಸ್. ಫಸ್ಟ್ ಟೈಮ್ ಬರ್ತಾ ಇದೆ. ಎಲ್ಲ ಕಾಟನ್. ರೇಟ್ ವೈಸ್ ನಾವು ಹೇಗೆ ನೋಡ್ಬೋದು? ರೇಟ್ ವೈಸ್ ಬೆಡ್ ಸ್ಪ್ರೆಡ್ ಸ್ಟಾರ್ಟ್ಸ್ ಫ್ರಮ್ 700 to 3000 ತನಕ ಇದೆ. ಎಲ್ಲ ಪ್ಯೂರ್ ಕಾಟನ್ ವಿತ್ ಕಿಂಗ್ ಸೈಜ್ ವಿತ್ 2 ಪಿಲೋ ಕೇಸಸ್. 100 ನಾರ್ಮಲ್ ಮಿಷಿನ್ ವಾಶ್, ಈಸಿ ಟು ಮೇಂಟೈನ್ ಆಲ್ಸೋ. ಇದೊಂದು ಬೆಟರ್ ಆಪರ್ಚುನಿಟಿ ಆಗುತ್ತೆ. ಶ್ಯೂರ್. ಥ್ಯಾಂಕ್ ಯು. ಇದು ಬೆಡ್ ಸ್ಪ್ರೆಡ್ಗಳು, ಡ್ರೀಮ್ ಸ್ಟುಡಿಯೋ ಅವರ ಒಂದು ಉತ್ಪನ್ನಗಳನ್ನು ನೀವು ನೋಡ್ತಾ ಇದ್ದೀರಿ. ಬಹಳಷ್ಟು
ಐಟಮ್ಗಳಿದೆ, ಬಹಳಷ್ಟು ವೆರೈಟಿ ಇದೆ ಅನ್ನುವಂಥದ್ದನ್ನ ಕೂಡ ಕೇಳಿದರು. ಸೊ ಇಲ್ಲಿ ಇನ್ನೊಂದು ಬ್ರ್ಯಾಂಡ್ ಇದೆ, ಅವ್ರ ಜೊತೆ ಮಾತನಾಡೋಣ, ಅವ್ರದ್ದು ಪ್ರಾಡಕ್ಟ್ ಏನೆಲ್ಲ ಇದೆ ಅನ್ನುವಂಥದ್ದನ್ನು. ನಮಸ್ತೆ. ಏನೆಲ್ಲ ಇದೆ ಇಲ್ಲಿ ನಮ್ಮ ಹತ್ರ ಸೆಟ್ ಇದೆ, ಕುರ್ತಾದ ಮೆಟೀರಿಯಲ್ ಮತ್ತು ಕುರ್ತಾ ಸೆಟ್ ಇದೆ ರೆಡಿಮೇಡ್, ಮತ್ತು ಇಲ್ಲಿ ಬ್ಲೌಸು, ಸ್ಯಾರೀಸು. ಇದು ಮೇಘಾ ಇದರಿಂದ ಬರೋದು. ಓಕೆ. ಸೊ ಎಲ್ಲಿಂದ ನೀವು ಬಂದಿರೋದು? ನಾವು ಇಲ್ಲೇ ಇರೋದು, ಅವ್ರ ಹತ್ರ ಕೇಳಿ. ಓಕೆ, ಮಂಗಳೂರಿಂದ. ಹಾಂ, ಮಂಗಳೂರಿಂದ. ಹೇಗಿದೆ ರೆಸ್ಪಾನ್ಸ್ ಎಲ್ಲ? ಚೆನ್ನಾಗಿದೆ ಎಲ್ಲ. ಹೇಗೆ ನಿಮ್ಮ ಒಂದು ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ, ಎಷ್ಟಿದೆ? ನಮ್ಮದ್ರಲ್ಲಿ 900 ಸ್ಟಾರ್ಟು. ನೆಕ್ಸ್ಟ್ ಎಲ್ಲಿ ಮಟ್ಟ ನೀವು ತೊಗೊತೀರ ಹಾಗೆ, ನೀವು ಹೇಗೆ ತೊಗೊತೀರ ಹಾಗೆ ಸಿಗ್ತದೆ. ನಮ್ಮ ಇಲ್ಲಿ ಸ್ಟಾರ್ಟು 900 ಮೇಲೆ ಎಲ್ಲ ಒಳ್ಳೆ ಮೆಟೀರಿಯಲ್ ಸಿಗ್ತದೆ. ಬೇಕಂದರೆ ಬೈನು ಮಾಡ್ಬೋದು, ನೀವು ನೋಡಿ ಒಂದ್ಸಲ. ಥ್ಯಾಂಕ್ ಯು. ನೋಡ್ತಾ ಇದ್ದಾರೆ, ಭಾಳಷ್ಟು ಖುಷಿಯಿಂದ ಇದರಲ್ಲಿ ಒಂದು ಖರೀದಿ ಮಾಡುವಂಥ ನೆಲೆಯಲ್ಲಿ ಯೋಚನೆ ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ನೋಡಬಹುದು. ಸೊ ಇಲ್ಲಿ ಇನ್ನೊಂದಷ್ಟು ಮಹಿಳೆಯರು ಎಲ್ಲರೂ ಕೂಡ, ಅಂದರೆ ವಿಶೇಷವಾಗಿ ಇದು ಮಹಿಳಾ ಉದ್ಯಮಿಗಳೇ ಸೇರಿಕೊಂಡು ಬಂದು ಪುತ್ತೂರಿನಲ್ಲಿ ಈ ಬಾರಿ ನಮ್ಮ ಪುತ್ತೂರು ಮೇಳವನ್ನು ಆರ್ಗನೈಸ್ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಇಲ್ಲಿ ಇನ್ನೊಬ್ಬರು ಉದ್ಯಮಿ ಇದ್ದಾರೆ, ಬಹಳಷ್ಟು ಬ್ಯುಸಿಯಾಗಿದ್ದಾರೆ, ನಡುವೆ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಎಂಚೋಣ ಮೇಡಮ್ ರೆಸ್ಪಾನ್ಸ್? ಸ್ಲೋಲಿ ಕ್ರೌಡ್ ಬರೋದುಂಡು, ಮಾತ್ರ ಮಸ್ತ್ ಎಕ್ಸ್ಪೆಕ್ಟ್ ಬಂತೊಂದುಲ್ಲ ಪುತ್ತೂರು ಭತ್ತದ ಕಲೆಕ್ಷನ್ ತೂವೇರೆ ನಮ್ಮ. ಓಕೆ, ಪಣ್ಣನಕ್ಕಿಂತ ಪುತ್ತೂರಿಗೆ ಫಸ್ಟ್ ಟೈಮ್ ಬರೋದು ಎಂಗುಲ ಫಸ್ಟ್ ಟೈಮ್ ಒಂದು ಮಾತೆಲ್ಲ ವುಮೆನ್ ಎಂಟರ್ಪ್ರಿನರ್ಸ್ ಅಗುಲ ಸ್ಪೆಷಲ್ ಪ್ರಾಡಕ್ಟ್ಸ್ ಪತ್ತೊಂದು ಬೈದೇರು. ಆ್ಯಂಡ್ ದಿಸ್ ಇಸ್ ಅ ಫಸ್ಟ್ ಎಕ್ಸ್ಪೀರಿಯನ್ಸ್ ಎಂಗುಲ್ಲ ಪುತ್ತೂರು. ತುಂಬ ಓಲ್ಪುರ ಮಲ್ದಾರ ಆರ್ಗನೈಸ್ ಮಾಡ್ತಾರೆ, ಅಲ್ಪ ಎಂಚ ರೆಸ್ಪಾನ್ಸ್? ಔಟ್ಸೈಡ್ ಡಿಪೆಂಡ್ಸ್, ರೆಸ್ಪಾನ್ಸ್ ಎಡ್ಡೆ ಒಪ್ಪುಂಡು ಕೆಲವು ಸರ್ತಿ ಓಕೆ, ಲೈಕ್ ಇಟ್ ಡಿಪೆಂಡ್ಸ್. ನಮ್ಮ ಬ್ರ್ಯಾಂಡ್ ಮೇಡಮ್ ಎಂಕುಲ್ಲ ಬ್ರ್ಯಾಂಡ್ ಮೇಬಾ ಬಂದು, ಮೇಬಾ ಇಸ್ ಮೋಸ್ಟ್ಲಿ ಇನ್ ಟು ಹ್ಯಾಂಡ್ಲೂಮ್ ಸಾರೀಸ್. ಸೊ ಬೇತೆ ಸ್ಟೇಟ್ಸ್ ಹ್ಯಾಂಡ್ ವೋವನ್ ಸಾರೀಸ್ ಉಂಡತೆ, ಅವು ಕಲೆಕ್ಷನ್ ಎಂಕುಲ್ ದೀತ. ಸೊ ಇಂಚ ನೆತ್ತ ಸ್ಪೆಷಾಲಿಟಿ ಅದರ್ ಸ್ಯಾರೀಸ್ ಕಂಪೇರ್ ಮಾಡ್ತಾರೆ, ನೆತ್ತ ಸ್ಪೆಷಾಲಿಟಿ ದುಂಬುದ ಕಲರ್ ಹ್ಯಾಂಡ್ಲೂಮ್ಸೇ ಇತ್ತನ್ ಸಾರೀಸ್, ಬಕ್ಕ ಪವರ್ ಲೂಮ್ಸ್ ಬತ್ತನ್ ಮಷೀನ್ ಸಾರೀಸ್ ಮಂತೊಂದಿತ್ತನ್. ಸೊ ದ ಡಿಫ್ರೆನ್ಸ್ ಪನ ಹ್ಯಾಂಡ್ಲೂಮ್ ಬಕ್ಕ ಪವರ್ ಲೂಮ್ದ ಪನ ಹ್ಯಾಂಡ್ಲೂಮ್ಸ್ ಉಂಡದೆ ಭಾರಿ ಕಂಫರ್ಟಬಲ್ ವೇರ್, ಅವಳ ನಮ್ಮ ವೆದರ್ಗೆ ಒಂದು ಪರ್ಫೆಕ್ಟ್ ವೇರ್, ಲೈಟ್ ವೇಟ್ ಅದು, ಆ್ಯಂಡ್ ಒಂಜಿ ಗ್ರೇಸ್ಫುಲ್ ಲುಕ್ ಕೊರ್ಪುನ್. ಸೊ ದಟ್ ಈಸ್ ದ ಡಿಫ್ರೆನ್ಸ್. ಸೊ ಒಂದು ವೀವರ್ಸ್ನಾಗಲೇ ಸಪೋರ್ಟ್ ಮನ್ಪೋಡ್ ಬಂದು ಒಂದು ಒಂಜಿ ರೇಟ್ ವೈಸ್ ಎಂಚ ಮೇಡಮ್ ಕಂಪೇರ್ ಮಂತನ ರೇಟ್ಸ್ ಇಟ್ ಡಿಪೆಂಡ್ಸ್. 1000 ಮೆತ್ತದ ನೋಡಿ ಹ್ಯಾಂಡ್ಲೂಮ್ಸ್ ಚೂರು ಇರೆಗ ಚೂರು ಎಕ್ಸ್ಪೆನ್ಸಿವ್ ಬರ್ಪುನು, ಬಟ್ ಆಯ್ತಾ ಕ್ವಾಲಿಟಿ ಪೂರ ಬಾರಿ ಎಡ್ಡೆ ಪುನು ಇಟ್ಟು. ಸೊ ಡಿಫ್ರೆಂಟ್ అయిన ಪ್ರಾಡಕ್ಟ್ ಪುತ್ತೂರ್ದಕ್ಲೆ ಕೊರಡು ಪುತ್ತೂರು. ಎಸ್ ರಡ್ಡು ದಿನ ಉಲ್ಲ ಪುತ್ತೂರ್ದಕ್ಲೆ ಸ್ಪೆಷಲ್ ಡಿಸ್ಕೌಂಟ್ ಅಫ್ಕೋರ್ಸ್ ಡಿಸ್ಕೌಂಟ್ ಉಂಡು. ಬತ್ತ ತೂವಡಾಗಲು ಪ್ರಾಡಕ್ಟ್ ರಿಕ್ವೆಸ್ಟ್ ಉಂಡು ಮಾತೆಲ್ಲ ಬರೋಡು. ಓಕೆ, ಮೇಘ್ನಾ ಪಕ್ಕಲ್ಲ. ಥ್ಯಾಂಕ್ ಯು. ನೋಡ್ತಾ ಇದ್ದೀರಿ ಇಲ್ಲಿ ಬಹಳಷ್ಟು, ಅಂದರೆ ಇದೆಲ್ಲವೂ ಕೂಡ ಹ್ಯಾಂಡ್ಲೂಮ್ ಸ್ಯಾರಿಗಳು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಬಹಳಷ್ಟು ಕ್ವಾಲಿಟಿ ಇದೆ, ಜೊತೆಗೆ ಒಂದು ಬಳಕೆ ಮಾಡೋದಕ್ಕೆ ಉತ್ತಮ ಅನ್ನುವಂಥದ್ದು. ಸೊ ಮೇಬಾ ಎನ್ನುವಂಥ ಒಂದು ಬ್ರ್ಯಾಂಡ್ ಮಂಗಳೂರಿನಿಂದ ಈಗ ಪುತ್ತೂರಿಗೆ ಬಂದಿದ್ದಾರೆ. ಬಹುಶಃ ಎಲ್ಲ ಉದ್ಯಮಿಗಳು ಕೂಡ ಮಂಗಳೂರಿನವರು ಈಗ ಪುತ್ತೂರಿನ ಜನತೆಗೆ ಒಂದು ಸರ್ವಿಸನ್ನು ಕೊಡಬೇಕು ಅನ್ನುವಂಥ ನೆಲೆಯಲ್ಲಿ ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಅನ್ನುವಂಥ. ಸೊ ಇಲ್ಲಿ ಇನ್ನೊಂದಷ್ಟು ಪ್ರಾಡಕ್ಟ್ಗಳಿದೆ, ಎಲ್ಲವೂ ಕೂಡ ಕರಕುಶಲ ವಸ್ತುಗಳನ್ನುವಂಥದ್ದನ್ನು ನಾವು ಗಮನಿಸಬಹುದು. ಸೊ ಎಲ್ಲರೂ ಕೂಡ ಬಂದು ಖರೀದಿ ಮಾಡ್ತಾ ಇದ್ದಾರೆ. ಮಧ್ಯೆ ಮಾತಾಡಿಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಸ್ವೀಡಲ್ಲಿ ಹೇಳಿ. ನನಗೆ ರೆಸ್ಪಾನ್ಸ್ ಆ್ಯಕ್ಚುಲಿ ಒಳ್ಳೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಬಟ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಇದು ಪ್ರಾಡಕ್ಟ್ ಬಗ್ಗೆ ಹೇಳೋದಂತ ಇದ್ದರೆ, ಶಾಯ್ ಆಕ್ಸೆಸರೀಸ್ ಇದು ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್. ಸೊ ನಾನು ಇದು ಯಾವುದು ಮೆಷಿನ್ ಮೇಡ್ ಏನೂ ಇಲ್ಲ, ಒಂದು ಖುದ್ದಾಗಿ ನಾನೇ ಕೂತ್ಕೊಂಡು ಮಾಡಿರುವಂಥದ್ದು ಎಲ್ಲವೂ ಕೂಡ. ಎಸ್, ಬೈ ಹ್ಯಾಂಡ್ ಕಂಪ್ಲೀಟ್ಲಿ ನಾನು ಮಾಡಿರುವಂಥದ್ದು. ಸೊ ಯಾರ್ದು ಈಗ ನನಗೆ ಇವಳಿಗೆ ಜಸ್ಟ್ ಸ್ವಲ್ಪ ಸಮಯದಿಂದ ಬಂದದಷ್ಟೇ, ಬಟ್ ಆಲ್ಮೋಸ್ಟ್ 4-5 months ಇದ್ದ ಎಫರ್ಟ್ಸ್ ಉಂಟು ಇದರಲ್ಲಿ. ಸೊ ಆನ್ಲೈನ್ ಸ್ಟೋರ್ ಉಂಟು, ಇನ್ಸ್ಟಾಗ್ರಾಮಲ್ಲಿ ಸೊ ಆರ್ಡರ್ಸ್ ತೊಗೊಳ್ತೇನೆ. ಸೊ ಕಾಲ್ಸ್ ಈಗ ಕಸ್ಟಮೈಸ್ ಮಾಡಿರುವಂಥದ್ದು ನಾನು ತೊಗೊಳ್ತೇನೆ. ಈಗ ನಿಮಗೆ ಒಕೇಶನ್ ವೈಸಲ್ಲಿ ನಿಮಗೆ ಕಸ್ಟಮೈಸ್ ಮಾಡಬೇಕು, ಮ್ಯಾಚಿಂಗಿಗೆ ನಿಮ್ಮ ಬಟ್ಟೆದು ಪ್ರಕಾರ ಮ್ಯಾಚಿಂಗ್ ಇರುವಂಥದ್ದು ಬೇಕು ಅಂತಿದ್ದರೆ ಕಸ್ಟಮೈಸು ಮಾಡಿ ಕೊಡ್ತೇವೆ. ಆರ್ಡರ್ ಬಲ್ಕ್ ಲೈಕ್ ಪ್ರೀ ಆರ್ಡರ್ಸ್ ಕೊಟ್ಟುಕೊಂಡು ನೀವು ಕಾಲ್ ಮಾಡಿದರೆ ಆಗ್ತದೆ. ಸೊ ಆಕ್ಸೆಸರೀಸಲ್ಲಿ ಏನೆಲ್ಲ ಇದೆ? ಇದು ಪರ್ಟಿಕ್ಯುಲರ್ ಆಗಿ ವುಮೆನ್ ಆಗಲಿ, ಯಾರೆಲ್ಲ ಈಗ ಫ್ಯಾನ್ಸಿಯಾಗಿ ಈಗ ಟ್ರೆಂಡಿಂಗ್ ಇರುವಂಥದ್ದು ಈ ಕೊರಿಯನ್ ಸ್ಟೈಲ್ಸ್ ಆಗಲಿ, ಆಮೇಲೆ ಗ್ಲಿಟರ್ಸ್ ಆಗಲಿ, ಆ ಟೈನಿ ಕ್ಲಿಪ್ಸ್, ಈ ಸಣ್ಣ ಮಕ್ಕಳಿಂದ ನ್ಯೂ ಬಾರ್ನಿಂದ
ಎವ್ರಿ ಆಲ್ ಏಜ್ ಕ್ಯಾಟಗರೀಸಿಗೆ ಉಂಟು. ಈವನ್ ಲೇಡಿಗೆ ಲೈಕ್ ಓಲ್ಡ್ ಲೇಡೀಸ್ ಈಗ ಕ್ಲಿಪ್ ಹಾಕಿ ಲೈಕ್ ಸೆಮಿ ಬನ್ ಹಾಕ್ತಾರೆ, ಆ ಟೈಪಲ್ಲೂ ಉಂಟು. ಸೊ ಎಲ್ಲ ಕಸ್ಟಮೈಸ್ ಅಕಾರ್ಡಿಂಗ್ಲಿ ಮಾಡುವಂಥದ್ದು. ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಗಳಂತ. ಸೊ ಬಹುಶಃ ಆ ಶ್ರಮಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. ಆದರೂ ಈಗ ಜನರು ಎಷ್ಟಿರ್ಬೋದಪ್ಪ ಬೆಲೆ ಅಂತ. ಸೊ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಸಿಂಪಲ್ ಹೇಳೋದಂತಿದ್ರೆ ಒಂದು 50 ಸ್ಟಾರ್ಟ್ ಆಗ್ತದೆ. ಇದು ಕೊರಿಯನ್ ಸ್ಟೈಲ್ ಕ್ಲಿಪ್ಸ್, ಇದು ನಿಮಗೆ 50 ಸ್ಟಾರ್ಟ್ ಆಗ್ತದೆ. ಸೊ 50 ಈಗ ಇಲ್ಲಿ ಸ್ಟಾಲಲ್ಲಿ ಇಟ್ಟೋದು ಮ್ಯಾಕ್ಸ್ ಟು ಮ್ಯಾಕ್ಸ್ 200 ರುಪೀಸ್ ತನಕದು. ಸೊ ಅಕಾರ್ಡಿಂಗ್ಲಿ ನೀವು ಕಸ್ಟಮೈಸ್ ಮಾಡ್ತಾ ಹೋದಾಗೆ ಅದು ಪ್ರೈಸಿಂಗ್ ಅದರ ವರ್ಕ್ ಮೇಲೆ ಮತ್ತು ಟೈಮ್ ತಗೊಳ್ಳೋ ಮೇಲೆ ಡಿಪೆಂಡ್ ಆಗಿ, ಸೊ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಹೌದು, ಬಹುಶಃ ಇಷ್ಟೆಲ್ಲ ಐಟಮ್ ಮಾಡಬೇಕಿದ್ರೆ ತುಂಬ ಟೈಮ್ ಬೇಕಾಗುತ್ತೆ. ಎಷ್ಟು ಟೈಮಿಂದ ಮಾಡ್ತಾ ಇದ್ದೀವಿ? ಇಟ್ ಈಸ್ ಲೈಕ್ ಡೇ ಆ್ಯಂಡ್ ನೈಟ್ ವರ್ಕ್. ನನಗೆ ಕೆಲವೊಮ್ಮೆ ಹೇಗಂತ ಹೇಳಿದ್ರೆ ನಿದ್ದೆಯಿಂದ ಎದ್ದು ಕೂತ್ಕೊಂಡು ಏನೋ ಯೋಚನೆ ಬಂತು ಮಾಡ್ತೇನೆ. ನನಗೆ ಅದು ಇಟ್ ಈಸ್ ಲೈಕ್ ಕೂತ್ರೆ ಮಾಡಿ ಮುಗಿಸ್ಬೇಕು ನನಗೆ, ಹಾಗೆ. ಸೊ ಆಗಿರುವಂಥ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಮ್ಯಾಮ್. ಎಸ್, ಇದು ಆಕ್ಸಸರೀಸ್ ನೀವು ನೋಡ್ತಾ ಇದ್ದೀರಿ. ಬಹುಶಃ ಎಲ್ಲ ಬಗೆಯ ಫ್ಯಾನ್ಸಿ ಐಟಮ್ಗಳು. ಇನ್ನೊಂದು ಸ್ಪೆಷಲ್ ಅಂತ ಹೇಳಬೇಕಾದ್ರೆ ಎಲ್ಲವೂ ಕೂಡ ಹ್ಯಾಂಡ್ ಮೇಡ್ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಸೊ ನೋಡಬಹುದು ನೀವು ಏನೆಲ್ಲ ಇದೆ ಅನ್ನುವಂಥದ್ದನ್ನು. ಸೊ ಅದರ ಜೊತೆಗೆ ಇನ್ನೊಂದಷ್ಟು ಬ್ಯೂಟಿ ಪ್ರಾಡಕ್ಟ್ಗಳು ಕೂಡ ಇದೆ ಅನ್ನುವಂಥದ್ದನ್ನು. ಸೊ ಇವರ ಬಗ್ಗೆ ಕೂಡ ನಾವು ಒಂದಷ್ಟು ತಿಳ್ಕೊಬೇಕು, ಇವರ ಪ್ರಾಡಕ್ಟ್ನ ಸ್ಪೆಷಾಲಿಟಿ ಏನು ಅನ್ನುವಂಥದ್ದನ್ನು. ನಮ್ಮದು ಕಂಪ್ನಿ ಹೆಸರು ಬಂದುಬಿಟ್ಟು ಆರಿಫ್ಲೇಮ್ ಅಂತ. ಎಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇದೆ, ವೆಲ್ನೆಸ್ ಪ್ರಾಡಕ್ಟ್ಸ್ ಇದೆ. ಲೈಕ್ ಅಂದರೆ ನಾರ್ಮಲಿಯಾಗಿ ಹೇಳಬೇಕಂದ್ರೆ ಇದು ನಾವೀಗ ಕಸ್ಟಮರಿಗೆ ಪಿಗ್ಮೆಂಟೇಷನ್ಗೆ ಸಜೆಸ್ಟ್ ಮಾಡ್ತೇವೆ. ಮತ್ತು ಇದು ಹೋಲ್ ಸೆಟ್ ಸ್ಕಿನ್ ಕೇರ್ ಸೆಟ್ ಆಗಿ ಬರುತ್ತೆ. ಲೈಕ್ ಅದರಲ್ಲಿ ಎಲ್ಲ ಐ ಕ್ರೀಮ್, ಸೆರಮ್ಸ್, ಫೇಸ್ ವಾಶ್, ಡೇ ಕ್ರೀಮ್, ನೈಟ್ ಕ್ರೀಮ್ ಹಾಗೆಲ್ಲ ಬರುತ್ತೆ. ಮತ್ತು ಪರ್ಫ್ಯೂಮ್ಸ್ ಇದೆ. ಇದು ಪರ್ಫ್ಯೂಮ್ಸ್. ಇದು ಮಕ್ಕಳಿಗೆ ಶವರ್ ಜೆಲ್, ಶ್ಯಾಂಪೂ, ಶವರ್ ಜೆಲ್ಸ್, ಸ್ಕಿನ್ ಟೋನರ್, ಪ್ರತಿಯೊಂದು ಸ್ಕಿನ್ಗೆ ರಿಲೇಟೆಡ್ ಪ್ರಾಡಕ್ಟ್ಸ್ ಎಲ್ಲ ಇದೆ. ಈವನ್ ಇದರಲ್ಲಿ ವೆಲ್ನೆಸ್ಸಲ್ಲಿ ವೆಲಾಸಫಿ, ಇದು ಐರನ್ ಕಾಂಪ್ಲೆಕ್ಸ್ ಮತ್ತು ಮಲ್ಟಿವಿಟಮಿನ್ಸ್ ಆ್ಯಂಡ್ ಕ್ಯಾಲ್ಶಿಯಮ್ಸ್. ಇದು ಆಸ್ತಾಜಾಂತಿನ್, ಇದು ಆಲ್ಗೆ ಪಾಚಿಯಿಂದ ತಯಾರಿಸುವಂಥದ್ದು. ಇದು ತುಂಬ ಹೆಲ್ತಿಗೆ ಬೆನಿಫಿಟ್ಸ್ ಕೊಡುವಂಥದ್ದು. ಎಲ್ಲ ಬಗೆಯ ಬ್ಯೂಟಿ ಆ್ಯಂಡ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನಿಮ್ಮ ಹತ್ರ ಇದೆ ಅನ್ನುವಂಥದ್ದು. ಸೊ ಈಗ ರೇಟ್ಸ್ ಎಲ್ಲ ಹೇಗಿದೆ, ಪ್ರೈಸಸ್ ಎಲ್ಲ ಹೇಗೆ? ಪ್ರೈಸಿಂಗ್ ನಮ್ಮದು 99 ಸ್ಟಾರ್ಟ್ ಆಗುತ್ತೆ. ಸೊ 12,000ವರೆಗೂ ಇದೆ. ಹಾಂ, ಡಿಪೆಂಡ್ ಆಗುತ್ತೆ. ಸೊ ಹೇಗಿದೆ ಈಗ ಪುತ್ತೂರಿನ ಜನತೆಗೆ? ಅಂದರೆ ಬಹುಶಃ ಇಂಥ ಪ್ರಾಡಕ್ಟ್ಗಳ ಬಗ್ಗೆ ಒಂದಷ್ಟು ಹುಷಾರಾಗಿ ನೋಡಬೇಕಾಗುತ್ತೆ ಅನ್ನುವಂಥ. ಸೊ ಹೇಗಿದೆ ರೆಸ್ಪಾನ್ಸ್ ಈಗ ನೀವು ನೋಡಿದ ಹಾಗೆ? ತೊಂದರೆ ಇಲ್ಲ, ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಆ್ಯಂಡ್ ವಿ ಎಕ್ಸ್ಪೆಕ್ಟಿಂಗ್ ಬೆಟರ್, ಇನ್ನೂ ಚೆನ್ನಾಗಿ ರೆಸ್ಪಾನ್ಸ್. ಕಂಪೆನಿ ಪ್ರಾಡಕ್ಟ್ಸ್ ಏನಲ್ಲ, 57 ಇಯರ್ಸ್ ಓಲ್ಡ್ ಕಂಪೆನಿ ಅಲ್ಲ. ಸೊ ಈಗ ಬಂದವರು ಕೂಡ ಇಲ್ಲಿದ್ದು ಲವಿನಾ ಮ್ಯಾಮ್ ಅಂತ ಇದ್ದಾರೆ. ಅವರು ಹೇಳಿದ್ದು ಒಂದು ಮಿಡ್ಲಲ್ಲಿ ನನಗೆ ಇದೊಂದು ಸಿಗದ ಕಾರಣ ತುಂಬ ಕಷ್ಟ ಇತ್ತು. ಈಗ ಅವರು ಬೇರೆ ಕಂಪೆನಿ ಜಾಯ್ನ್ ಆಗಿದ್ದಾರೆ ಅಂತೇಳಿ. ಸೊ ಅದು ತುಂಬ ಯೂಸ್ಫುಲ್ ಪ್ರಾಡಕ್ಟ್ಸ್. ಒಂದು ಮೈನ್ ಅಂದರೆ ಇದೊಂದು ಎನಿಮಲ್ ಫ್ಯಾಟ್ ಇಲ್ಲ ಪ್ರಾಡಕ್ಟ್ಸಲ್ಲಿ ಹೇಳ್ತಾ ಬರ್ತಾರೆ. ಒಂದು ಕಸ್ಟಮರ್ ಬೇಸ್ ಇದೆ ಅನ್ನುವಂಥ. ಹಾಂ, ಎಸ್, ಥ್ಯಾಂಕ್ ಯು. ಎಸ್, ಇನ್ನು ಎಲ್ಲ ಜೊತೆಗೆ ಟಪರ್ ಬೇರೆ ಪ್ರಾಡಕ್ಟ್ಗಳು ಕೂಡ ಇದೆ. ಎಲ್ಲವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ನಿಮಗೆ ಮುಖ್ಯವಾಗಿ ಇದು ಮಹಿಳೆಯರಿಗೆ ಒಂದು ವಿಶೇಷವಾಗಿ ಇಷ್ಟಪಡುವಂಥ ವಿಭಾಗ ಅನ್ನುವಂಥದ್ದನ್ನು ಹೇಳ್ಬೋದು. ವೆರೈಟಿ ಪರ್ಸ್ಗಳೆಲ್ಲ ಇದೆ ಅನ್ನುವಂಥದ್ದನ್ನು. ಸೊ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ, ಶಾಪಿಂಗ್ ಮಾಡುವಂಥ ನೆಲೆಯಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ನಮಸ್ತೆ ಮೇಡಮ್. ನಮಸ್ತೆ. ಎನ್ನ ಕವಿತಾ ಅಂದು ಎಂಕುಲ್ ಮ್ಯಾಂಗ್ಳೂರ್ದು ಹಾಂ ಕೊಡ್ಲಾರ್ದು ಎಂಕಲ್ನ ಬ್ರ್ಯಾಂಡ್ ಆರ್ಟಿಸ್ಟ್ ಅಂದು ಆ್ಯಂಡ್ ಎಂಕುಲ್ ಬ್ಯಾಗ್ಸ್ ದ ಒಂದು ಮಲ್ತೊಂದು ಎಂಕಲ್ನೇ ಪ್ರೊಡಕ್ಷನ್ ಎಂಕಲ್ನೇ ಕಾರಿಗರ್ ನಕಲ್ ಪೂರ ಒಳ್ಳೆಯರು. ಸೊ ಒಂದು ಪೂರ ಎಂಕಲ್ನೇ ಪ್ರೊಡಕ್ಷನ್. ಹಾಂ, ಸ್ಪೆಷಾಲಿಟಿ ಪಣದ ಕ್ವಾಲಿಟಿ ಬಿಕಾಸ್ ದ ಫ್ಯಾಬ್ರಿಕ್ ಬಕ್ಕ ಎಂಕಲ್ನ ಜೋ ಬಿ ಮೆಟೀರಿಯಲ್ಸ್ ಉಂಡು ಅವು ಪೂರ ಎಂಕುಲೆ ಹ್ಯಾಂಡ್ ಪಿಕ್ ಮಲ್ತೆ ಕನಪುನು ಬಕ್ಕ ಎಂಕಲ್ನ ಕಾರಿಗರಿಗೆ ಡಿಸೈನ್ ಕೊಡ್ದು ಮಲ್ಪಾವ. ಸೊ ದೆರ್ ಈಸ್ ನೋ ಕಾಂಪ್ರಮೈಸ್ ಇನ್ ಕ್ವಾಲಿಟಿ. ಎಂಕಲ್ಲ ಮೆಟೀರಿಯಲ್ಸ್ ಇರ್ಬಾಗ ಎಂಕಲ್ ಕಾಂಪ್ರಮೈಸ್ ಮಲ್ತೊಂದಿಜ್ಜ. ಆ್ಯಂಡ್ ದೆನ್ ಪೀಪಲ್ ಆರ್ ಲವಿಂಗ್ ಇಟ್. ಆಲ್ ಆರ್ ಕ್ಲೈಂಟ್ಸ್ ಆರ್ ಹ್ಯಾಪಿ ವಿತ್ ಇಟ್ ಬಕ್ಕ ಲಾಂಗ್ ರನ್. ಸೊ ಒಂಜಿ ಅಕ್ಲೆಗ್ಲ ಸ್ಯಾಟಿಸ್ಫೈ ಉಂಡು
ಪರ್ಚೇಸ್ ದ ಅಂಚ ಈ ಬ್ರ್ಯಾಂಡ್ ನಿಕ್ಲು ಪುತ್ತೂರಿಗೆ ಫಸ್ಟ್ ಟೈಮ್ ಕಾಣತ್ತೊಂದಿಲ್ಲ ಪುತ್ತೂರಿಗೂ ವೆರಿ ಮಚ್ ಫಸ್ಟ್ ಟೈಮ್ ಎಂಕಲ್ನ ಸೊ ವಿ ಆರ್ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಕ್ರಾಸ್ ಫಿಂಗರ್ಸ್ ಒಂದು ಆಪನ್ ಆ್ಯಂಡ್ ವಿ ಹ್ಯಾವ್ ಅ ನೈಸ್ ಕ್ರೌಡ್ ರೆಸ್ಪಾನ್ಸ್ ಇಸ್ ಆಲ್ಸೋ ಗುಡ್ ಸೊ ಪುತ್ತೂರು ಬತ್ತ ಖುಷಿ ಆಂಡ್ ಸೊ ಪುತ್ತೂರದ ಕಸ್ಟಮರ್ಗೆ ಸ್ಪೆಷಲ್ ಡಿಸ್ಕೌಂಟ್ ಅಲ್ಲ ಉಂಡೆ ಈ ಸಲ ಎಂಕೋಲು ಪುತ್ತೂರಿಗೆ 2 ದಿನ ಎಂಕೋಲು ಸ್ಪೆಷಲ್ ಡಿಸ್ಕೌಂಟ್ ದೀತ ಸೊ ಇನ್ನಿಲ್ಲ ಎಲ್ಲೆಲ್ಲ ಸೊ ಸ್ಟಾರ್ಟಿಂಗ್ ಪ್ರೈಸ್ ಪೂರ ಎಂಕಲ್ ಇದೆ 600 500 even we have something for 100 rupees also 100 rupees sigla undu small carry bags baka un pura enkla branding da onju 1000 ancha pura undu ranges from 600 it will start. Thank you. Yes, thank you very much. ಅತ್ಯಂತ ಕಡಿಮೆ ಬೆಲೆಯಿಂದ ಹಿಡಿದು ದುಬಾರಿ ಬೆಲೆಯವರೆಗೂ ಕೂಡ ಇದೆ. ಅದು ನಮ್ಮ ಟೇಸ್ಟಿನ ಮೇಲೆ ನಾವು ಯಾವುದನ್ನು ಸೆಲೆಕ್ಟ್ ಮಾಡ್ತೇವೆ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಸೊ ಎಲ್ಲ ಬಗೆಯ ಐಟಮ್ಗಳನ್ನು ಕೂಡ ನೀವು ನೋಡಬಹುದು. ಇನ್ನು ಸ್ವಲ್ಪ ಜ್ಯುವೆಲ್ರಿ ಐಟಮ್ಗಳು ಕೂಡ ಇದೆ ಅನ್ನುವಂಥದ್ದು. ಸೊ ಇದರ ಸ್ಪೆಷಾಲಿಟಿ ಏನು ಅನ್ನುವಂಥದ್ದನ್ನು ಕೂಡ ಕೇಳಬೇಕು. ಸೊ ಎಲ್ಲರೂ ಕೂಡ ಖರೀದಿ ಮಾಡ್ತಾ ಇದ್ದಾರೆ. ಸೊ ಹೇಗೆ ಅನಿಸ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಕೇಳೋಣ. ಇದರ ಸ್ಪೆಷಾಲಿಟಿ ಏನು ಅನ್ನೋದನ್ನು ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ, ಅಕ್ಷತಾ ಅಂದ ಇಂಕ್ಲ ಕೈವೇಲಿ ಜ್ಯುವೆಲ್ರಿ ಅಥೆಂಟಿಕ್ ಡಿಸೈನರ್ ಜ್ಯುವೆಲ್ರೀಸ್ ಉಂಡು ಇಂಕಲ್ಡ ಮಸ್ತ್ ವಿತ್ ಹೋಲ್ಸೇಲ್ ರೇಟ್. ನಾನು ಮ್ಯಾಂಗ್ಳೂರ್ ರೋಡ್ ಬೈದಿ ನಂದು ಸ್ಪೆಷಾಲಿಟಿ ಎನ್ನ ಡಿಸೈನರ್ ಅಥೆಂಟಿಕ್ ಟ್ರೆಡಿಷನಲ್ ಜ್ಯುವೆಲ್ರೀಸ್ ಉಂಡು ಎಂಡ ವಿತ್ ರೀಸನೇಬಲ್ ರೇಟ್ಸ್ ಲೈಕ್ ಚೋಕರ್ಸ್ ಇಯರಿಂಗ್ಸ್ ಉಂಡು ಬೊಕ್ಕ ಸೆಟ್ಸ್ ಉಂಡು ಮಾತ ಡಿಸೈನರ್ ಕಲೆಕ್ಷನ್ಸ್ ಉಂಡು ಬ್ಯಾಂಗಲ್ಸ್ ಉಂಡು ವಿತ್ ಡಿಫ್ರೆಂಟ್ ಪ್ಯಾಟರ್ನ್ಸ್. ಎಂಚುಂಡು ರೆಸ್ಪಾನ್ಸ್ ಇತ್ತು? ರೆಸ್ಪಾನ್ಸ್ ಮಸ್ತ್ ಎಡ್ಡ ಉಂಡು ಸರ್. ಅಕ್ಲೆಗ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಮಸ್ತ್ ಖುಷಿ ಆವೊಂದುಂಡು. ಟ್ರೈ ಎಕ್ಸಾಕ್ಟ್ಲಿ ಮತ್ತೆ ಟ್ರೈ ಮಂತೊಂದುಲ್ಲ ಅಂಚೆಂಕ್ಲ್ ಬಿಸಿ ಉಲ್ಲ ಕೌಂಟರ್ಡ್. ಪ್ರೈಸ್ ಸ್ಟಾರ್ಟಿಂಗ್ ಎಂಕ್ಲ ಸ್ಟಾರ್ಟಿಂಗ್ ರೇಂಜ್ ವಿದಿನ್ 1500 ಸ್ಟಾರ್ಟ್ ಆಪುಂಡು ವಿತ್ 100 rupees ಮುಟ್ಟದಲ್ಲ ಪೀಸಸ್ ಉಂಡು ಎಂಕ್ಲನ ಪ್ರಾಡಕ್ಟ್ಸ್ ಉಂಡು. ಕರೆಕ್ಟ್ ಶೋರ್ ಅಕ್ಲೆ ಏತ್ ಪ್ರಾಡಕ್ಟ್ಸ್ ದೆತ್ತೊಂದು ಬೇರೆ ಐತ ವಿತ್ ಡಿಸ್ಕೌಂಟ್. ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನಮಸ್ತೆ, ದಿವ್ಯಾ ಅಂತ. ಹೌದು, ಶಾಪಿಂಗ್ ಮಾಡಿದ್ವಿ. ನಾನು ಕುರ್ತಾ ತಗೊಂಡೆ ಈ ಕೌಂಟರಿಂದ. ತುಂಬ ಕಲೆಕ್ಷನ್ಸ್ ಉಂಟು, ವೆರೈಟಿ ಉಂಟು. ಈವನ್ ಎಲ್ಲ ಕೌಂಟ್ರಲ್ಲೂ ಕಲೆಕ್ಷನ್ಸ್ ಉಂಟು. ಮಂಗಳೂರಿಂದ ಎಲ್ಲ ಬಂದಿದ್ದಾರೆ. ಈವನ್ ಸೀರೆಗಳಲ್ಲಿ ತುಂಬ ವೇರಿಯಸ್ ಪ್ಯಾಟರ್ನ್ಸ್ ಇದೆಲ್ಲ ಉಂಟು. ಕಾಟನ್ ಬ್ಲೆಂಡ್ ಇದೆಲ್ಲ ಬರ್ಬೋದು, ನೋಡ್ಬೋದು. ತುಂಬ ಒಳ್ಳೆ ಕಲೆಕ್ಷನ್ ಉಂಟು. ಖುಷಿ ಇದೆ. ಹೌದೌದು, ಮಾಡಿದ್ವಿ. ಥ್ಯಾಂಕ್ ಯು. ಎಸ್, ಇನ್ನೊಂದು ಕೌಂಟ್ರ್ ಇದೆ. ಇಲ್ಲಿ ಒಂದಷ್ಟು ಡ್ರೆಸ್ ಮೆಟೀರಿಯಲ್ಗಳು, ಡ್ರೆಸ್ಗಳು ನೋಡ್ತಾ ಇದ್ದೇವೆ. ಸೊ ಇದರ ಸ್ಪೆಷಾಲಿಟಿಗಳನ್ನ ಬ್ರ್ಯಾಂಡ್ ಯಾವುದು? ನಮಸ್ತೆ ಮೇಡಮ್. ನಮಸ್ತೆ, ನಾನು ಗೀತಾ ಅಂತ ಮಂಗಳೂರಿಂದ ಬಂದಿದ್ದೇವೆ. ನಮ್ಮ ಶಾಪ್ ಇರೋದು ಲ್ಯಾವೆಂಡರ್ ಫ್ಯಾಷನ್ ಸ್ಟೋರು. ನಮ್ಮದು ಮೇನ್ ಚಿಕನ್ ಕರಿ ಮತ್ತು ಕಾಟನ್ ಐಟಮ್ಸ್. ಮತ್ತು ಇದೆಲ್ಲ ಕಾಟನ್, ಪ್ಯೂರ್ ಕಾಟನ್. ಮತ್ತು ಎಷ್ಟು ಇದು ವಾಶ್ ಮಾಡಿದ್ರು ಏನಾಗಲ್ಲ, ಒಳ್ಳೆ ಕ್ವಾಲಿಟಿ ಇದೆ. ಹೇಗಿದೆ ರೆಸ್ಪಾನ್ಸ್ ಈಗ ಓಕೆ, ಒಳ್ಳೆಯದು, ಚೆನ್ನಾಗಿದೆ. ಪ್ರೈಸಸ್ ಸ್ಟಾರ್ಟಿಂಗ್ ರೇಂಜಲ್ಲಿ ನಮ್ಮದು 700 600 ಆ ರೇಂಜಲ್ಲಿ ಸ್ಟಾರ್ಟ್ ಆಗುತ್ತೆ. 2000 ತನಕ ಇದೆ. ಕ್ವಾಲಿಟಿಗೆ ಅಶ್ಯೂರೆನ್ಸ್ ಕೊಡ್ತೀವಿ? ಹೌದು, ಶೂರ್. ಕ್ವಾಲಿಟಿದು ಚೆನ್ನಾಗಿದೆ. ನಮ್ಮದು ಕ್ವಾಲಿಟಿದ ಬಗ್ಗೆ ಮಾತಾಡಲಿಕ್ಕಿಲ್ಲ. ಒಳ್ಳೆ ಮತ್ತು ಮಸ್ಲಿನ್ ಕಾಟನ್, ಪ್ಯೂರ್ ಕಾಟನ್ ಆ ಥರ ಬಟ್ಟೆ ಇದೆ. ಓಕೆ, ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ನಳಿನಿ ಅಂತ. ಶಾಪಿಂಗ್ ಮಾಡಿದ್ರಾ? ಮಾಡಿದ್ದೆ. ಹೇಗೆ ಉಂಟು? ಯಾವುದೆಲ್ಲ ತಗೊಂಡ್ರಿ? ನಾನು ಟಾಪ್ಸ್ ತಗೊಂಡದ್ದು. ಹೇಗಿದೆ ಎಲ್ಲ? ಒಳ್ಳೆಯದುಂಟು ಕಲೆಕ್ಷನ್ಸ್ ಎಲ್ಲ? ಒಳ್ಳೆದುಂಟು. ಎಲ್ಲ ಸ್ಟಾಲ್ ನೋಡಿದ್ರಾ? ನೋಡಿದೆ. ನೋಡಿದ್ರಾ? ಹಾಂ, ನೋಡಿದೆ. ಹೇಗುಂಟು? ಹಾಂ, ಒಳ್ಳೆಯದುಂಟು. ತಗೊಳ್ಬೋದಾ? ಹಾಂ, ನನಗೆ ಅದರಲ್ಲಿ ಅಂತ ಇಲ್ಲ. ನಿಮಗಿಲ್ಲ, ಲೇಡಿ ಸಿಗಲ್ಲ. ಹೌದು. ನೋಡಿದ್ರೆ? ಹಾಂ, ನೋಡಿದೆ. ಖುಷಿ ಆಯಿತು. ಹಾಂ, ಥ್ಯಾಂಕ್ ಯು. ಒಳಗಡೆ ಶಾಪಿಂಗ್ ಮಾಡಿ ಹೊರಗಡೆ ಬಂದರೆ ಹೊಟ್ಟೆಯನ್ನು ತಂಪಾಗಿಸುವಂತಹ ಒಂದು ಐಟಮ್ಸ್ಗಳು ಕೂಡ ಇದೆ. ನೀವು ನೋಡಬಹುದು. ಇಲ್ಲಿ ಕೇಕ್ಸ್ ಇದೆ, ಅದರ ಜೊತೆಗೆ ಪೇಸ್ಟ್ರೀಸ್ ಇದೆ. ಎಲ್ಲ ರೀತಿಯ ಐಟಮ್ಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಈ ಮೂಲಕ ಬಂದವರೆಲ್ಲರೂ ಕೂಡ ಒಂದು ಸವಿಯನ್ನು ಆಸ್ವಾದಿಸುವಂಥ ಒಂದು ಅವಕಾಶವನ್ನು ಇಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಹೇಳ್ಬೋದು. ಸೊ ಇಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದನ್ನು ಕೂಡ ಕೇಳೋಣ. ಯಾವುದೆಲ್ಲ ಇದೆ, ಯಾವುದಕ್ಕೆ ರೆಸ್ಪಾನ್ಸ್ ಯಾವುದಕ್ಕಿದೆ ಅನ್ನುವಂಥದ್ದನ್ನು. ನಮಸ್ತೆ. ನೀವು ಕೂಡ ಮಂಗಳೂರಿಂದ ಬಂದಿದ್ದೀರಾ? ಇಲ್ಲ, ನಾನು ಉಪ್ಪಿನಂಗಡಿಯಿಂದ. ಹಾಂ. ಸೊ ಏನು ನಿಮ್ಮ ಸ್ಪೆಷಾಲಿಟಿ? ಅಂದರೆ ಹೋಮ್ ಮೇಡ್ ಎಲ್ಲ ನಮ್ಮದು. ನಾವು ಮನೆಯಲ್ಲಿ ತಯಾರಿಸುವಂಥದ್ದು. ಹೋಮ್ ಮೇಡ್ ಫ್ರೆಶ್ಲಿ ಹೋಮ್ ಮೇಡ್ ಮಾಡಿರುವಂಥದ್ದು. ನಮ್ಮಲ್ಲಿ ಎಲ್ಲ ಮನೆಯಲ್ಲಿ ಮಾಡಿ ತಂದಿರುವಂಥದ್ದು. ಕೇಕ್ಸ್ ಇದೆ, ಮತ್ತು ಬ್ರೌನಿ ಇದೆ, ಕಪ್ ಕೇಕ್ಸ್, ಫುಡ್ಡಿಂಗ್ಸ್,
ಲಡ್ಡು ಮತ್ತು ಜ್ಯೂಸ್ ಎಲ್ಲ ಇದೆ. ಸೊ ಹೇಗುಂಟು ಎಲ್ಲ ಬರ್ತಾ ಇದ್ದಾರೆ ಬೆಳಿಗ್ಗೆ? ಹೌದು ಹೌದು, ಸೊ ಹೇಗುಂಟು ರೆಸ್ಪಾನ್ಸ್? ಒಳ್ಳೆದುಂಟು ರೆಸ್ಪಾನ್ಸ್, ತುಂಬ ಒಳ್ಳೆಯದುಂಟು. ಸೊ 2 ದಿನ ಕೂಡ ಇರ್ತೀರಾ? ಇದ್ದೇನೆ. ಹೊರಗಡೆ ಶಾಪಿಂಗ್ ಮಾಡಿ ಬಂದವರಿಗೆ ನೀವು ತಂಪು ಮಾಡ್ತೀರಿ? ಹೌದು. ನಿಮ್ಮ ಹೆಸರು ಮೇಡಮ್? ಫಜೀಲಾ ಅಂತ. ಥ್ಯಾಂಕ್ ಯು. ಓಕೆ. ಅಷ್ಟು ನೀವು ನೋಡ್ತಾ ಇದ್ದೀರಿ, ಎಲ್ಲರೂ ಕೂಡ ಒಳಗಡೆಯಿಂದ ಶಾಪಿಂಗ್ ಮಾಡಿ ಬಂದು ಇಲ್ಲಿ ವೆರೈಟಿ ಐಟಮನ್ನೆಲ್ಲ ತಗೊಳ್ತಾ ಇದ್ದಾರೆ, ಸವಿತಾ ಇದ್ದಾರೆ ಅನ್ನುವಂಥದ್ದು. ಸೊ ಮಕ್ಕಳು ಕೂಡ ಇದ್ದಾರೆ, ಕೇಳೋಣ. ತಗೊಂಡೆ ಕೇಕ್ ತಗೊಂಡ್ಯಾ? ಹೇಗುಂಟು? ಇಲ್ಲ, ಪಾರ್ಸಲ್ ತಗೊಂಡೆ. ಪಾರ್ಸಲ್ ತಗೊಂಡದ್ದು? ಇಲ್ಲಿ ತಿನ್ನೋದಿಲ್ವಾ? ಇಲ್ಲ. ಯಾಕೆ? ಮನೆಗೆ ಹೋಗಿ ತಿನ್ನೋದಾ? ಹೇಗಿದೆ ಕೇಕ್? ಕೇಕ್ ತುಂಬಾ ಚಂದ ಇತ್ತು. ಅದು ವೈಟ್ ಫಾರೆಸ್ಟ್ ತುಂಬಾ ಚಂದ ಇದೆ. ಅದು ಸ್ವೀಟ್ ಇದೆ ಮಾತ್ರ. ಹೌದು ತುಂಬಾ ಸ್ವೀಟ್. ಅದು ಕ್ರೀಮ್ ಮತ್ತೆ ಎಂತ ನಿಮ್ಮದು ಅದು ಚಾಕ್ಲೇಟ್, ಅದು ಸೂಪರ್ ಇದೆ. ಹೌದು. ಎಷ್ಟು ತಿಂದ್ರಿ? ಒಂದೇ. ಮತ್ತೆ ಒಳಗೆ ಬೋಸ್ ಸಹ ಚಂದ ಇದೆ. ಹೌದು, ಅದು ಶಾಯ ಆಕ್ಸೆಸರಿ, ಅದು ಚಂದ ಇತ್ತು. ಹೌದು, ಹೌದು ಸಹ ಅದೆಲ್ಲ ತಕೊಂಡು ಈಗ ಕೇಕ್ ತಿಂದದ್ದು? ಹೌದು. ಭಾರ್ಗವಿ ಸಿಂಹಾಚಲ ಶೆಣೆ, ಕ್ಲಿಯೋನ ಸಿಪ್ರನ್ ವೇಗಸ್. ಭಾರಿ ಖುಷಿಯಾಗಿದೆಲ್ಲ. ಇನ್ನೊಂದು ನರ್ಸರಿ ಕೂಡ ಇದೆ, ಪುಷ್ಪಗಿರಿ ನರ್ಸರಿ. ಸೊ ಇಲ್ಲಿ ಎಲ್ಲ ನೋಡಿಕೊಂಡು ಬಂದವರಿಗೆ ತಮಗೆ ಇಷ್ಟ ಆದಂಥ ಒಂದು ಹೂವಿನ ಗಿಡಗಳಿರ್ಬೋದು ಅಥವಾ ಬೇರೆ ಬೇರೆ ಗಿಡಗಳನ್ನು ಕೂಡ ತೆಗೆದುಕೊಂಡು ಹೋಗುವಂಥ ಒಂದು ಅವಕಾಶವನ್ನು ಇಲ್ಲಿ ಒದಗಿಸಲಾಗಿದೆ ಅನ್ನುವಂಥದ್ದನ್ನು. ಸೊ ಮಾತನಾಡೋಣ, ಇಲ್ಲಿದ್ದು ಸ್ಪೆಷಾಲಿಟಿ ಏನೆಲ್ಲ ಇದೆ ಅನ್ನುವಂಥ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಒಳಗಡೆ ಶಾಪಿಂಗ್ ಮಾಡಿ ಬಂದವರಿಗೆ ನರ್ಸರಿ ಕೂಡ ಇದೆ. ಹೌದು. ಸೊ ಏನೆಲ್ಲ ಇದೆ ನಮ್ಮಲ್ಲಿ ಸ್ಪೆಷಲ್ ಆಗಿ ಡಿಸ್ಕೌಂಟ್ ಅಂತ ಅಲ್ಲ, ಅಂದರೆ ಎಲ್ಲರಿಗೊಂದು ಪರಿಚಯ ಮಾಡಿಕೊಡುವ ನಿಟ್ಟಿನಲ್ಲಿ ನಾವು ಲೋಟಸ್ ಮತ್ತು ವಾಟರ್ ಲಿಲಿಯನ್ನು ನಾವು ಹಾಕಿದ್ದೇವೆ. ಇದು ನಾನು ಸ್ವತಃ ಮನೆಯಲ್ಲೇ ಬೆಳೆಯುವಂಥದ್ದು. ಅಂದರೆ ನಮ್ಮಲ್ಲಿ ಹೆಂಗಸರಿಗೆ ಮನೆಯಲ್ಲಿ ಉದ್ಯೋಗಾವಕಾಶ ಇಲ್ಲ ಅಂತೇಳಿ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಬದಲು ಮನೆಯಲ್ಲಿ ಏನಾದರೂ ಮಾಡ್ತಾಯಿದ್ರೆ ನಮಗೆ ಟಿ ವಿ ನೋಡೋದು ಬೇರೆ ಎಲ್ಲ ಇದು ಮಾಡುವ ಬದಲು ಇದನ್ನು ಯೋಚನೆ ಮರೆತು ಬಿಡ್ತೇವೆ ನಾವು. ಅಂದರೆ ಹೂವಿನ ಇದರಲ್ಲಿ ನಾವು ಅದರ ಬೇರೆ ನಮಗೆ ಒಂದು ಖುಷಿ ಕೊಡ್ತದೆ ನಮಗೆ, ಮತ್ತು ಸುಸ್ತು ಅಂತ ಆಗೋದಿಲ್ಲ ನಮಗೆ ಸಹ. ಈಗಿನ ಇದರಲ್ಲಿ ನಮ್ಮ ಹೆಲ್ತಿಗೆ ಸಹ ಒಳ್ಳೇದಲ್ವಾ. ಹಾಗೆ ನೀವೇ ಬೆಳೆಸಿರೋದು ಎಲ್ಲ ಅಂದರೆ ಇದಂದರೆ ನಾನು ನರ್ಸರಿ ಅಂದರೆ ಪ್ಲಾಂಟ್ಸ್ ಅಂದರೆ ಈಗ ಹೊರಗಡೆ ರೋಸ್ ಮತ್ತು ಇದೆಲ್ಲ ನಮ್ಮಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಮನೆಯಲ್ಲೇ ಮಾಡುವಂಥ ಇಂಡೋರ್ ಪ್ಲಾಂಟ್ಸ್, ಔಟ್ಡೋರ್ ಪ್ಲಾಂಟ್ಸ್ ಮತ್ತು ನಮ್ಮಲ್ಲಿ ಆಗುವಂಥ ಕೆಲವು ಪ್ಲಾಂಟ್ಸ್ಗಳನ್ನು ನಾನೆಲ್ಲ ಬೆಳೆಸ್ತಾ ಇದ್ದೇನೆ. ಬಿಗೋನಿಯಾಗಳು, ಎಪಿಷಿಯಾಗಳು ಮತ್ತು ವಾಟರ್ ಲಿಲಿಗಳು. ಮೇಯ್ನಾಗಿ ನನ್ನ ಹತ್ರ ಇರೋದು ವಾಟರ್ ಲಿಲಿ ಮತ್ತು ಲೋಟಸ್, 2 ಸಹ ಇದೆ. ಹೈಬ್ರಿಡ್ ವೆರೈಟಿ ಅದಿದೆ ನನ್ನ ಹತ್ರ. 100ಕ್ಕಿಂತ ಹೆಚ್ಚಿನ ವೆರೈಟಿ, 150ಕ್ಕಿಂತ ಹೆಚ್ಚಿನ ವೆರೈಟಿ ವಾಟರ್ ಲಿಲಿ ಮತ್ತು ಲೋಟಸ್ 2 ಕೂಡ ಇದೆ. ಸೊ ಈಗ ಎಲ್ಲರೂ ಬಂದು ನೋಡ್ತಾ ಇದ್ದಾರೆ. ಸೊ ಹೇಗೆ ರೆಸ್ಪಾನ್ಸ್ ಇದೆ ಅಂತ? ಎಲ್ಲರಿಗೆ ತುಂಬ ಇಂಟ್ರೆಸ್ಟಲ್ಲಿ ನೋಡ್ತಾ ಇದ್ದಾರೆ. ಅಂದರೆ ಲೋಟಸ್ ಇದು ಹೆಚ್ಚಿನ ಇದಕ್ಕೆ ಪರಿಚಯ ಇಲ್ಲಲ್ಲ, ಹಾಗೆ ನೋಡ್ತಾ ಇದ್ದಾರೆ. ಮತ್ತು ಎನ್ಕ್ವೈರೀಸು ಉಂಟು. ನಾವು ಆನ್ಲೈನಲ್ಲಿ ಕೂಡ ಕಳಿಸ್ಕೊಡ್ತೇವೆ ಪ್ಲ್ಯಾಂಟ್ಸ್ ಬೇಕಿದ್ದವರಿಗೆ. ಲೋಟಸ್ ಇದು ಪ್ಲ್ಯಾಂಟ್ಸನ್ನು ವಾಟರ್ ಲಿಲಿ ಪ್ಲ್ಯಾಂಟ್ಸ್ ಕಳಿಸ್ಕೊಡ್ತೇವೆ, ಮತ್ತು ಲೋಟಸ್ ಇದಾದರೆ ಬೇರೆ ಕಳಿಸ್ಕೊಡ್ತೇವೆ, ಅಂದರೆ ಟ್ಯೂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ವೆಲ್ಕಮ್. ಇದಿಷ್ಟು ಪುತ್ತೂರಿನಲ್ಲಿ 2 ದಿನಗಳ ಕಾಲ ನಡೀತಾ ಇರುವಂತಹ ನಮ್ಮ ಪುತ್ತೂರು ಮೇಳ 2024ರ ಬಗೆಗಿನ ಒಂದಷ್ಟು ವಿಚಾರಗಳು, ಒಳಗಡೆ ಏನೆಲ್ಲ ಇದೆ ಅನ್ನುವಂಥದ್ದು ಎಲ್ಲವನ್ನು ಕೂಡ ನೋಡಿದ್ರಿ. ಜೊತೆಗೆ ಜನತೆ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ತಾ ಇದ್ದಾರೆ. ಆಲ್ರೆಡಿ ಈಗಾಗಲೇ ಬಂದು ಖರೀದಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಕ್ವಾಲಿಟಿ ಹೇಗಿದೆ, ಜೊತೆಗೆ ಕಲೆಕ್ಷನ್ಸ್ ಹೇಗಿದೆ ಎಲ್ಲದರ ಬಗ್ಗೆ ಕೂಡ ವಿಚಾರವನ್ನು ಹೇಳಿದ್ದಾರೆ ಅನ್ನುವಂಥದ್ದು. ಸೊ ನೀವು ಕೂಡ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲವೂ ಕೂಡ ಹೆಚ್ಚಿನದ್ದು ಕರಕುಶಲ ವಸ್ತುಗಳು, ಅಂದರೆ ಕೈಯಿಂದ ಮಾಡಲ್ಪಟ್ಟ ವಸ್ತುಗಳು, ಹ್ಯಾಂಡ್ಮೇಡ್ ವಸ್ತುಗಳು ಅನ್ನುವಂಥದ್ದು. ಜೊತೆಗೆ ಎಲ್ಲ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ನೀವು ಕೂಡ ಈ ಒಂದು ಇಲ್ಲಿಂದ ಬಂದು ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತಾದರೆ ಸುಧಾನ ವಸತಿಯುತ ಶಾಲೆಯ ಎಡ್ವರ್ಡ್ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೀತಾ ಇರುವಂಥ ಈ ಪುತ್ತೂರು ಮೇಳಕ್ಕೆ ಭೇಟಿ ಕೊಡಿ ಅನ್ನುವಂಥದ್ದನ್ನು ಹೇಳ್ತಾ ಸುಧಾಕರ್ ಪಡೀಲ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ. ಮದುವೆ, ನಿಶ್ಚಿತಾರ್ಥ, ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ 750ರಿಂದ 1000 ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ, ನಾನ್ ಎಸಿ, ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್, ವಿಶಾಲವಾದ ವಾಹನ ಪಾರ್ಕಿಂಗ್, ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣ ಕಲಾ ಮಂದಿರ, ಮುಖ್ಯ ರಸ್ತೆ, ಪುತ್ತೂರು. 8310091376 9448120 315. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.